ಓಕೆ, ನಮಸ್ತೆ ವೀಕ್ಷಕರೇ. ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ನಾನು ಬಂದೇ ಬರ್ತಾನೆ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಅದರಲ್ಲೂ ಕೂಡ ಈ ಒಂದು ಎಪಿಸೋಡ್ಸು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಕೆಲವರು ಅದೆಷ್ಟು ಜನರು ಈಗ ಪ್ರ್ಯಾಂಕ್ ಆಗಿದ್ದಾರೆ. ಸೊ ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್ ಯಾರಾದರೂ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಪ್ರ್ಯಾಂಕ್ ಮಾಡಬೇಕಿದ್ರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡ್ಬೋದು ವಿತ್ ಡೀಟೇಲ್ಸ್ ಕಾನ್ಸೆಪ್ಟ್. ಸೊ ಯಾರಿಗೆ ಅಂದರೆ ಕೆಲವೊಂದು ಸತಿ ಕಾನ್ಸೆಪ್ಟ್ ಇರಲ್ಲ, ಏನು ನಮಗೆ ಪ್ಲ್ಯಾನ್ ಮಾಡಲಿಕ್ಕೆ ಆಗಲ್ಲ ಸರ್, ನೀವೇ ಏನಾದರೂ ಡೆವಲಪ್ ಮಾಡಿ ಅಂತ ಹೇಳ್ತಾರೆ. ಸೊ ಆ ಕಾನ್ಸೆಪ್ಟನ್ನು ನಾವು ಡೆವಲಪ್ ಮಾಡ್ತೇವೆ ವಿದೌಟ್ ಎನಿ ಪ್ರಾಬ್ಲಮ್. ಓಕೆ, ಸೊ ಯಾವುದೇ ಒಂದು ಕಾನ್ಸೆಪ್ಟ್ ಮಾಡಬೇಕಾದ್ರೂ ಕೂಡ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೇವೆ. ಸೊ ಈ ಕಾನ್ಸೆಪ್ಟ್ ಅಂತ ಅಂದರೆ ಕೆಲವೊಮ್ಮೆ ನಾವು ಮಾಡಿದ್ದು ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾವು ನಿಮ್ಮ ಒಂದು ಕಾನ್ಸೆಪ್ಟ್, ನೀವು ಕಳಿಸಿರುವ ಕಾನ್ಸೆಪ್ಟ್ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಪ್ರ್ಯಾಂಕ್ ಮಾಡಲಿಕ್ಕೆ ಒಂದು ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ. ಓಕೆ, ಸೊ ನೋಡೋಣ ಇವತ್ತಿನ ಎಪಿಸೋಡು ಯಾರೆಲ್ಲ ಪ್ರ್ಯಾಂಕ್ ಆಗ್ಬೋದು ಅಂತ. ಬನ್ನಿ. ಸೊ ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ದಕ್ಷ, ಇವರ ನಂಬರ್ ಕೊಟ್ಟಿರೋದು ಆದಿತ್ಯ. ಓಕೆ, ಸೊ ದಕ್ಷ ಮೇಡಮ್ ಅವರು ವರ್ಕ್ ಮಾಡೋದು ಪಂಚಾಯತ್ನಲ್ಲಿ ಅಂತೆ. ಸೊ ರಿಲೇಟೆಡ್ ಏನಾದರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಮ್ಮ ಅಜ್ಜ ಅಂದರೆ ನಮ್ಮ ಜೊತೆ ಇದ್ದಾರೆ. ಈಗ ಮುಂಚೆ ಆ ಒಂದು ಗ್ರಾಮದಲ್ಲಿದ್ದರು, ಈಗ ನಮ್ಮ ಜೊತೆ ಇದ್ದಾರೆ, ಬಟ್ ಅವರ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ. ಸೊ ಈ ಥರ ಒಂದು ಪ್ರ್ಯಾಂಕ್ ಮಾಡೋಣ ನಮ್ಮ ದಕ್ಷ ಮೇಡಮ್ಗೆ. ಸೊ ನೋಡೋಣ ಇವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ. ಬನ್ನಿ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಮೇಡಮ್. ದಕ್ಷ ಮೇಡಮ್ ಅತ್ತೆ. ನಮಸ್ತೆ ನಮಸ್ತೆ. ಯಾನು ಪ್ರವೀಣ್ ರಾಜ್ ಬಂದೆ. ಆಕ್ಚುಲಿ ನಾನು ಉಡುಪಿಡ್ದೆ ಅಜ್ಜರ್ಪುರ ಒಪ್ಪುನ ಮುಲ್ಪ ಅಂಡಿಂಜದ ಕೊಕ್ಕರಾಡಿ ಅಲ್ಪ ನೆಂಗುಲು ದುಂಬಿತ್ತೀನಿ. ನಾನು ಉಡುಪಿಗೆ ಶಿಫ್ಟ್ ಆತೆ ಮೇಡಮ್. ಇರ್ ಓಲ್ ಆಫೀಸ್ ಟೂಲರ್ ಪಂಚಾಯತ್ ರೂಲರ ಮೇಡಮ್. ಅಂದೆ ಒಂಚೂರೆ ಒಂಜಿ 5 ನಿಮಿಷ ಒಂದು ಪಾತ್ರ ಎಡ್ಡ ಇಂಪಾರ್ಟೆಂಟ್ ಒಂದು ವಿಷಯ. ರೋಡ್ ಕ್ರಾಸ್ ಮಲ್ತೊಂದುಲ್ಲಾರ ಹೋಲ್ಡ್ ಮಲ್ಪುಡೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಒಂಜಿ 5 ನಿಮಿಷ ಪಾತ್ರ ಇರಡ ಒಂಜಿ ಹೆಲ್ಪ್ ಅವರೆತ್ತನ ಇರಡ ಪಂಡ ಎನ್ನ ಅಜ್ಜರು ಈತ ನಮ್ಮ ಉಡುಪಿಗೆ ತೊಂಬೈದ್ದಾನೆ ದುಂಬು ಕೊಕ್ಕರಾಡಿ ಒಂದು ರೇಟ್ ಪೂರ ಇತ್ತಾರಮ್ಮ. ಒಂಚೂರು ಏನು ವಿಷಯ ಪಂಡ ಯಾನು ಅಜ್ಜರ್ನ ಅತ್ತ ಪರಿಚಯ ಆಯ್ತು ಹೆಂಗೆ ಇರ್ನ ನಂಬರ್ ಮೇರ್ ಕೋರ್ನಿ ಸುಮಲತಾ ನಂದು ಸುಮಲತಾ ಕೊರ್ನಿ ವಿಷಯ ಬನ್ನ ಮೇರ್ನ ಅಂಬಲ್ ಮಾಡಿದಾರ ಅವ್ರು ದುಂಬು ಇರ್ನ ಗ್ರಾಮ ಹೊಡಿತೀರಿ ಅಂಗನವಾಡಿ ಅವ್ರನ್ನ ಇಲ್ಲಿ ಇತ್ತೆ ಶಿಫ್ಟ್ ಮಾಡಿದಾರೆ ಅಂಬಲ್ಪಾಡಿಗೆ. ಹಲೋ, ಒಂಜಿ 5 ನಿಮಿಷ ಪಾತ್ರ ಅವೇ ಕ್ಲಿಯರ್ ಇತ್ತೆ ವಿಷಯ ಬಂದಾಗ ಇತ್ತೆ ನಮ್ಮ ಅಜ್ಜರ್ನ ಒಂಜಿ ಡೆತ್ ಸರ್ಟಿಫಿಕೇಟ್ ಬೋಡು ಮೇಡಮ್. ಅವೇ ಅಜ್ಜರ್ ಪಂಡ ಡೆತ್ ಸರ್ಟಿಫಿಕೇಟ್ ದಯಪಂಡ ಆನುಚೂರು ಬಾರಿ ಬಂಗೋಡುಲ್ಲೆ ಆಯ್ನತ್ ಬೇಗ ಅಂಡ ಬಾರಿ ಅಡ್ಡ ಅರ್ನ ಪಂಡ ಇನ್ಶೂರೆನ್ಸ್ ಆಸ್ತಿ ಬಕ್ಕ ಐತ ಪೂರ ಕ್ಲೇಮ್ ಆಪಣತೆ ಹೆಂಕಲೆಗೆ ಅಂಚ ದ ವಿಷಯ ಬಂದಾಗ ಮೇರೆ ಅಜ್ಜರ್ ಜೀವಡುಲ್ಲೇರು ಉಡುಪಿಡುಲ್ಲೇರು ಎನ್ನೊಟ್ಟಿಡುಲ್ಲೇರು ಅಂಡ್ ವಿಷಯ ಬಂದಾಗ ಆರು ಸೈದರ್ ಬಂದು ಒಂಜಿ ಡೆತ್ ಸರ್ಟಿಫಿಕೇಟ್ ಬೋಡು ಅವು ಪಂಡ ಎಂಕಲ್ನ ಇನ್ಶೂರೆನ್ಸ್ ಪೂರ ಕ್ಲೇಮ್ ಆಪ ಪಂಡ ಅರ್ನ ಆಸ್ತಿ ಪೂರ ಅರ್ನ ಪಂಡ ಕೆಲವ ಈರ್ ಪಾತ್ರ ನಾಪಣಿಗೆತೆ ಆತ ಸುಮಲತಾ ಪಂಡಿರ ಅಂಚ ಎಂಕ್ ಪಂಡ ಅರ್ನ ಎಂಕ್ ಬಾತಕಲ್ ಪೂರ ಪರಿಚಯ ಇಜ್ಜಿ ಪಂಡ ಐಗೋಸ್ಕರ ಏರೇನು ದುಮ್ದಿದ್ ಮಲ್ಪುಗ ಅಂದೆ ಅತ್ತೆ ಸುಮಲತಾ ಎನ್ನ ಕ್ಲೋಸ್ ಫ್ರೆಂಡ್ ಯಾರ್ ಪಂಡ. ಹಲೋ ಎನ್ನ ಮಗೇಲ ಎನ್ನ ಮಗೇಲ ದತ್ತಿನ ಬಾರಿ ಫ್ರೆಂಡ್ ಅಂಚ ಐಗೋಸ್ಕರ ಒಂಜಿ ಒಂದು ಮಲ್ತ್ ಕೊರ್ಲೆ ಮೇಡಮ್. ವಿಷಯ ಬನ್ನಾಗ ಆರು ಎಂಚ ಸೈದಿನ ಪನ್ನಾಗ ಒಂದೇ ಕಂಡೋಗು ಮೈ ನೀರು ಮೈ ಬೇರೆ ಪೋನಾಗ ಹುಚ್ಚು ಅಗ್ಗಿನ ಅಂಚ ಮಲ್ತ್ ಮಲ್ಪರ ಆಪಣ ಆಂಡಲ್ಲ ಈರ್ ಮಲ್ತಂಡ ಅದು ಇರ್ನ ಇನ್ಫ್ಲೂಯೆನ್ಸ್ಡ್ ಆಪಣ ತೂಲೆ ಮೇಡಮ್. ಬಕ್ಕದಾಲ ಕೊರ್ಕೆರೆ 10% ವಿನಿ
ಆತ ವಿಷಯ ಬಂದಾಗ ಯಾನ್ ಅಜ್ಜರ ನೆಡ್ಡೆ ಮಲ್ತು ತೋಂದುಲ್ಲೆ ಅರೆ ನಾನು ಕೆರ್ಪುಜಿ ಗೊತ್ತಾಡೆ ಆರ್ ಸೈದಿರ್ ಬಂದು ಒಂಜಿ ಸರ್ಟಿಫಿಕೇಟ್ ಮಲ್ಪರೆ ಗಾತೆ ಬಯ್ಯ ಇರ ವಾಟ್ಸಪ್ ನಂಬರ್ ಉಂದೇನಾ ಅಂದೆ ಇತ್ತೆ ಮೇಡಮ್ ಇತ್ತೆ ಒಂದೆರಡು ತಿಕ್ಕದ ಪುರುಣ ದಾಲಾವ ಅತ್ತ ಇರು ಪನ್ಲೆ ಮೇಡಮ್ ಇರುತ್ತೆ ರೋಡ್ ಸೈಡ್ ಉಳ್ಳಾರ ಬಂದಿರಿ ದಾಲ ಪಂಡ್ರೆಗೆ ಅವನಿ ಚೂರ್ ಸೈಡ್ಗೆ ಬಲ್ಲಿ ಅತ್ತ ಬಕ್ಕ ಇರು ಪಂಚಾಯತ್ ಉಪ್ಪುನ್ ಪನ್ಪೇರ್ ಮಾರ ಯಾರು ಸುಮಾರು ಆತ ಅವೊಂಜಿ ಈರೆ ಕೊಂಚ ಗೊತ್ತುಪ್ಪಂದು ಇರು ಬೇಲೆಗೆ ಎಂಚ ಉಪ್ಪುನ್ ಮಾರ ಇರು ಅಂದೆ ಇರು ಬೇಲೆಗೆ ಉಪ್ಪುನ ಅವ್ಲು ಪಂಚಾಯತ್ ಇರಿಗೆ ಆತು ಪುರ ಗೊತ್ತುಜಿಡ ಎಂಗಲ 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 ಟೈಮ್ ವೇಸ್ಟ್ ಆತೆ ಮಲ್ತಿ ನೀರು ಈತ್ ಪುರ ಪಾತಿರ್ತೀನಿ ಯಾಕಡೆ ಪಂಡ್ರೆ ಆಯ್ಜಿರಿಗೆ ಮೇಡತ್ ಡಾಗ್ ಅಲ್ಲ ರಾಂಗ್ ನಂಬರ್ ಅಲ್ಲ ಮೇಡಮ್ ನಮಸ್ತೆ ಅಲ್ಲ ಹುಚ್ಚಾರಲ್ಲ ಮೇಡಮ್ ನಾವು ಹುಚ್ಚ ಅಂದ್ರೆ ಜಾಸ್ತಿ ಆದ್ರೆ ಈ ತರ ಮಾತಾಡೋದು ಮೇಡಮ್ ನಮಸ್ತೆ ಇದು ಕಾರ್ತಿಕ್ ಅಂತ ಅಲ್ಲ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಇದು ಸ್ಪಂದನ ಟಿವಿಯಿಂದ ಸ್ಪಂದನ ಟಿವಿಯಿಂದ ಕಾಲ್ ಮಾಡ್ತಿದ್ದೇನೆ ಮೇಡಮ್ ನಮಸ್ತೆ ಇದು ಸ್ಪಂದನ ಟಿವಿಯಿಂದ ಕಾರ್ತಿಕ್ ಅಂತ ಮಾತಾಡ್ತಿದ್ದೇನೆ ನಾವು ಇಷ್ಟೊತ್ತು ಮಾಡಿದ್ದು ಪ್ರ್ಯಾಂಕು ಓಕೆ ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ ಮೇಡಮ್ ಓಕೆ ಓಕೆ ವೀಕ್ಷಕರು ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಅಕ್ಷತಾ ಒಂದು ನಂಬರ್ ಕೊಟ್ಟಿದ್ದಾರೆ ಅವರ ತಂದೆಯ ನಂಬರೇ ಆ್ಯಂಡ್ ಅವ್ರ ಹೆಸರು ಗಿರಿಧರ್ ಅಂತ ಸೊ ಏನಾದರೂ ಒಂದು ಪ್ರ್ಯಾಂಕ್ ಮಾಡಿ ಅಂತ ಹೇಳಿದ್ದಾರೆ ಸೊ ಏನಿಲ್ಲ ಅವರ ಮನೆ ಹತ್ರ ಒಂದು ಟ್ರಾನ್ಸ್ಫಾರ್ಮರ್ ಹಾಕಲಿಕ್ಕಿದೆ ಸೊ ಸ್ವಲ್ಪ ಜನ ಬೇಕಿತ್ತು ನಿಮ್ಮ ಮನೆ ಸೈಡಿಂದ ಸೊ ಕಳಿಸಿ ಅಂತ ಒಂದು ಕಾನ್ಸೆಪ್ಟ್ ನೋಡೋಣ ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ ಬಟ್ ಒನ್ ನೋಟ್ ಏನಂದರೆ ಅವರು ಎಷ್ಟೇ ಮಾತಾಡಿದ್ರು ಕೂಡ ಟೆನ್ಷನ್ ಮಾಡ್ಕೊಳ್ಳಲ್ಲ ಬಿಸಿ ಕೂಡ ಆಗಲ್ಲ ಅಂತ ಹೇಳ್ತಾರೆ ಓಕೆ ನೋಡೋಣ ನಾನು ಮಾತಾಡುವಾಗ ಅವ್ರು ಬಿಸಿ ಆಗ್ತಾರೆ ಇಲ್ವಾ ಅದೆಲ್ಲ ನಾನು ಬಿಸಿ ಆಗ್ತಾನೆ ಇಲ್ವಾ ಅಂತ ನೋಡಬೇಕು ಸೊ ನೋಡೋಣ ನಮ್ಮ ಗಿರಿಧರ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ ಬನ್ನಿ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಇದು KB ಇಂದ ಕಾಲ್ ಮಾಡೋದು ಗಿರಿಧರ್ ಅಲ್ವಾ ಸರ್ ಮತ್ತೆ ಹೇಗಿದ್ದೀರಿ ಸರ್ ಪ್ರಿಯಾ ಹೌದಾ ನಾವು ನಿಮ್ ಮನೆ ಹತ್ರ ಇದು ಟ್ರಾನ್ಸ್ಫಾರ್ಮರ್ ಹಾಕ್ತಿದ್ದೇವೆ ಎಲ್ಲಿ ಹಾಕ್ಬೇಕು ಸರ್ ಈಗ ನಿಮ್ಮ ಮನೆ ಹತ್ರ ಹಾಕ್ಬೇಕಾ ಒಂದ್ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಬೇಕು ಹೇಳಿ ಯಾವ್ದು ಅದು ನಿಮ್ಮ ಮನೆ ನಿಮ್ಮ ಊರಿಗೆ ಇದಾಗಿದೆ ಸರ್ ಅದು ನಿಮ್ಮ ಏರಿಯಾ ಇದೆಲ್ಲ ಸರ್ ಟೆಲಿಫೋನ್ ಎಕ್ಸ್ಚೇಂಜ್ ಉಂಟು ಅದೇ ಅಲ್ಲೇ ಮೇಲೆ ಗೋಡನೆ ಸೊಸೈಟಿ ಉಂಟು ಬೋಡಂಗುಡ್ಡೆ ಹೌದು ಅಲ್ಲೇ 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 ಸರಿ ನೀವು ಬರ್ತೀರಾ ಸರ್ ಬರ್ತೀರಾ ಅಲ್ಲಿಗೆ ಬರ್ತೀರಾ ಏನ್ ಗೊತ್ತಾ ಸರ್ ಅದು ಈಗ ನೀವು ಒಬ್ಬರೇ ಬರ್ತೀರಾ ಅಲ್ಲ ಯಾರು ಬರ್ತಾರೆ ಬೇರೆ ಯಾರು ಬರ್ತಾರಾ ಯಾರು ಬರ್ಬೇಕು ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜನ ಒಂದು 2 ಜನ ಇದ್ರೆ ಬರ್ಲಿಕ್ಕೆ ಹೇಳಿ ಸರ್ ಊಟ ಮಾಡ್ತಿದ್ದಾರಾ ಮತ್ತೆ ನೀವು ಬರ್ಬೇಕು ಸರ್ ನೀವು ಸ್ವಲ್ಪ ಗಟ್ಟಿ ಮುಟ್ಟಿದ್ದೀರಲ್ಲ ನಿಮ್ಮನ್ನ ನೋಡಿದ್ದೇನೆ ನಾನು ನೀವು ಎತ್ತುತ್ತೀರಲ್ಲ ನೀವು ಎತ್ಬೋದಲ್ಲ ಅಲ್ಲಿ ಇದೆಲ್ಲ ಹಾಕ್ಲಿಕ್ಕಿದೆ ಹೌದಾ ಓಕೆ ಮತ್ತೆ ವಿಶೇಷ ಉಂಟಾ ಸರ್ ನಮ್ದೇನುಂಟು ಸರ್ ಈಗ ಅದು ಟ್ರಾನ್ಸ್ಫಾರ್ಮರ್ ಈಗ ಹಾಕ್ತೇವೆ ಅದ್ರಲ್ಲಿ ಈಗ ಒಂದು ಯೂನಿಟ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಫಾಲ್ಟ್ ಇದೆ ಈಗ ಫಾಲ್ಟ್ ಏನಪ್ಪಾ ಅಂದ್ರೆ ಈಗ ಹಾಕಿದ್ಮೇಲೆ ಗೊತ್ತಾಗುತ್ತೆ ಅದು ಹಾಕಿದ ನಂತರ ನಿಮ್ಮ ಲೈನ್ಗೆ ಹೋಗಿ ನಿಮ್ಮ ಮನೆಯಲ್ಲಿದ್ದ ವೋಲ್ಟೇಜ್ ಫುಲ್ ಆಗಿ ಫ್ರಿಡ್ಜ್ ಇದೆಲ್ಲ ಹೋದ್ರೆ ನೋಡ್ಬೇಕಾಗ್ತದೆ ಈಗ ಮೇನ್ ಸ್ವಿಚ್ ಆಫ್ ಎಲ್ಲ ಆಫ್ ಮಾಡ್ತೀರಾ ಆಯ್ತಾಯ್ತು ಅಲ್ಲ ಕೆಲವೊಮ್ಮೆ ಏನ್ ಗೊತ್ತಾ ನಮ್ಗೆ ಮೊನ್ನೆ ಒಂದು ಆತರ ಆಯ್ತು ಮೇನ್ ಸ್ವಿಚ್ ಆಫ್ ಮಾಡಿದ್ರು ಕೂಡ ನಿಮ್ಗೆ ಕರೆಂಟ್ ಫುಲ್ ಲೋಡ್ ಆಗಿ ಕಂಪ್ಲೀಟ್ ಎಲ್ಲ ನಿಮ್ದು ಫ್ರಿಡ್ಜ್ ಟಿವಿ ಎಲ್ಲ ಹೋಗಿದೆ ಸರ್ ಈಗ ನಾವೇ ಏನ್ ಮಾಡ್ಬೇಕು ಫೀಸ್ ಅಂತ ತೆಗಿಬೇಕಾ ಮೀಟರ್ ಹತ್ರ ಇದ್ದ ಫೀಸ್ ಅದು ಕಂಪ್ಲೀಟ್ ನೀವು ಫ್ಯೂಸ್ ಒಂದು ತೆಗೆದು ಬಿಡಿ ಮತ್ತೆ ಮೇನ್ ಆಫ್ ಮಾಡಿಬಿಡಿ ಆಯ್ತಾ ಮತ್ತೆ ಇದು ನಮ್ಗೆ ಒಂದು ಫೀಸ್ ಬೇಕಿತ್ತು ಇವ್ರೆ
ಆಯ್ತು ನೋಡ್ತೇನೆ. ಒಂದು ಅಲ್ಲ ನಮ್ಗೆ ನಾವೊಂದು ಒಟ್ಟಿಗೆ ಒಂದು 15 ಜನ ಇದ್ದೇವೆ ಟೋಟ್ಲು. ಮತ್ತೊಂದು ಸ್ವಲ್ಪ ರಾಮಚಂದ್ರ, ಹಾ. ಆಯ್ತಾ, ಒಂದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲಲ್ಲ. ಒಂದು 5,000 ಬೇಕಿತ್ತ, ಅಲ್ಲ ಒಂದು 5,000 ಆದ್ರೂ ಕರೆಕ್ಟ್ ಮಾಡಿ ಕೊಡಿ ಅಂತ. ಅಲ್ಲ ಇವ್ರೆ ಹಾ ಗಿರಿಧರ್ ಅವ್ರೆ, 5,000 ಸಿಗ್ಬೋದಾ? ಹೇಳಿ ಹೇಳಿ. 5,000 ಆ ಹೇಳು 5,000. ಅಲ್ಲ 5,000 ನಮ್ಗೆ ಅದು ಫೀಸ್ ಒಟ್ಟಿಗೆ. ಮತ್ತೆ ನಾನು ನೋಡ್ತೇನೆ. ಇದು ಹೆಂಗ್ ಗೊತ್ತಾ, ಊಟ ಮಾಡ್ತಿದ್ದೀರಲ್ಲ ನಾವು ಬರ್ಬೇಕಾ? ನೀವು ಊಟಕ್ಕೆ ಬರ್ತೀರಾ? ಬರ್ಬೋದಾ? ಎಷ್ಟು ಜನ ಇದ್ದೀರಿ? 18 ಜನ ಇದ್ದೇವೆ ಸರ್ ಟೋಟಲ್. ಅಯ್ಯೋ ರಾಮಚಂದ್ರ, ಊಟ ಮಾಡಿ ಅನ್ನ ಬೇಯಿಸ್ಬೇಕಷ್ಟೇ. ಹೌದಾ? ಅಲ್ಲ ನಾವಂದ್ರೆ ನಾನ್ ವೆಜ್ ಎಲ್ಲ ತಿನ್ನೋದು. ನಾನ್ ವೆಜ್ ಮಾಡ್ತೀರಾ ಸರ್? ಇಲ್ಲ ಇಲ್ಲ ಮಾಡೋದಿಲ್ಲ. ಅಯ್ಯೋ ಛೇ ಛೇ. ಅಲ್ಲ ಏನ ನಮ್ಗೆ ಬೇಕೆ, ಚಿಕನ್ ಬೇಕು, ನೀವು ಮಾಡ್ತೀರಾ? ಇಲ್ಲ ಇಲ್ಲ ಸರ್ ಅದು. ಹೌದಾ? ಮತ್ತೆಂತ ಬೇಳೆ ಸಾರ ನಿಮ್ಮಲ್ಲಿ? ಹಾ ನಮ್ದು ಬೇಳೆ ಸಾರು ಅದೆಲ್ಲ ಮಾಡುದು, ಸಾಂಬಾರು. ತಿನ್ ಸಾಕಾಗಲ್ವ ನಿಮ್ಗೆ? ಮತ್ತೇನ್ ಮಾಡುದು, ಬಿಡ್ಬೇಕಲ್ಲ. ಮತ್ತೆ ಹೆಂಗ್ ಗೊತ್ತಾ ಸರ್, ಈಗ ಒಂದು 5,000 ರೂಪಾಯಿ ಕೊಡಿ, ನಾವು ಬಿರಿಯಾನಿ ಊಟ ಮಾಡ್ತೇವೆ, ಆಯ್ತಾ? ಆಯ್ತಾಯ್ತು. 5,000 ಕೊಡ್ತೀರಲ್ಲ? ಮತ್ತೆ ನೀವು ಬಂದ ಮೇಲೆ ನೀವು ಇಲ್ಲ ಅಂತ ಹೇಳ್ಬೇಡಿ, ನಮ್ದು ಇಲ್ಲಿ ಹೊಟ್ಟೆ ಹಸಿವು ಆಗ್ತಿದೆ ಹಾಗೆ. ಹಲೋ ಹಲೋ, ನಾನು ಬರ್ತೇನೆ. ಬರ್ತೀರಾ? ಮತ್ತೆ ಏನ್ ಗೊತ್ತಾ, ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ ಈಗ? 7-8 ಜನ ಇರೋದು ಅಷ್ಟೇ. 7-8 ಜನ ಇದ್ದಾರಾ? ಕೆಲ್ಸಕ್ಕ? ಅಲ್ಲ ಕೆಲ್ಸಕ್ಕಲ್ಲ, ಈಗ ನಿಮ್ ಮನೇಲಿ ಫ್ಯಾಮಿಲಿ ಮೆಂಬರು? ಫ್ಯಾಮಿಲಿ 8 ಜನ ಇರೋದು. ಸರ್ ಟೈಮ್ ಆಯ್ತು, ಸರಿ ಆಯ್ತಾ? ಆಯ್ತು. ಬೇಗ ಬರ್ತೀರಾ? ಬರ್ತೇನೆ. ಬರ್ತೇವೆ. ಅಲ್ಲ ನೀವು ಸ್ವಲ್ಪ ಇದು ಹಲೋ ಸರ್, ಎಲ್ಲಿ ಬಂದ್ರೆ ಸರ? ಬಂದ್ರು. ಎಲ್ಲಿದ್ರಿ ಈಗ? ನೋಡಲ್ಲ ಮೇಲೆ ಬಂದಾಯ್ತು ಬೈಕಲ್ಲಿ. ಹೌದಾ ಸರ್? ನಮಸ್ತೆ. ಇದು ಸ್ಪಂದನ ಟಿವಿಯಿಂದ ಹಾ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇನೆ ಸರ್, ಕಾರ್ತಿಕ್ ಅಂತ. ಹಾ ನಾ ಮನೆಯಲ್ಲೇ ಇದ್ದೇನೆ. ಅಯ್ಯೋ ಓಕೆ. ಸೊ ಇದೆಲ್ಲ ಮಾಡಿದ್ದು ತಮಾಷೆಗೆ? ನಾನು ತಮಾಷೆ ಮಾಡಿದೆ. ಗೊತ್ತಾಯ್ತು, ನೀವು ಮಾತಾಡೋ ಗೊತ್ತಾಯ್ತು ನಂಗೆ. ಸೊ ನಿಮ್ಮ ನಂಬರ್ ಕೊಟ್ಟಿರೋದು ಅಕ್ಷತಾ? ಹಾ ಗೊತ್ತಾಯ್ತು. ಓಕೆ ಅಂತ ಹೇಳಿದ್ರೆ ಅವಳೇ ಕೊಡ್ಬೇಕಷ್ಟೇ ಅಲ್ವಾ? ಓಕೆ. ಸೊ ಇದೆಲ್ಲ ಮಾಡಿದ್ದು ತಮಾಷೆಗೆ ಸರ್. ನೀವು ಅಂದ್ರೆ ನೀವು ಬಿಸಿ ಆಗಲ್ಲ ಅಂತೆ, ಹಾ ಅದಕ್ಕೆ ನೀವು ಬಿಸಿ ಆಗ್ತೀರಾ ಇಲ್ವಾ ಅಂತ ನೋಡಿದೆ. ಬಟ್ ನೀವು ನಾರ್ಮಲ್ ಆಗಿ ಮಾತಾಡಿದ್ರಿ. ಬಿಸಿ ಆಗುದಿಲ್ಲ ನಮಗೆ. ಹೌದೌದು, ಬಿಸಿ ಆಗುದಿಲ್ಲ ಅಲ್ವಾ? ಬಟ್ ಅಲ್ಲಿ ಈಗ ಬೈಕಲ್ಲಿ ಕಳ್ಸಿದ್ರಲ್ವಾ, ಹೌದು. ಅವ್ರೀಗ ಹಿಂದೆ ಬರ್ತಾರಲ್ಲ, ಅಲ್ಲಿ ನಿಲ್ತಾರ? ಅವ್ರು ಊಟಕ್ಕೆ ಹೋಗುದು. ಊಟಕ್ಕೆ ಹೋಗೋದಾ? ಓಕೆ. ಆಗ್ಲಿ ಸರ್, ಇದೇ ರೀತಿ ನೀವು ಖುಷಿಯಿಂದ ಇರಿ. ಓಕೆ. ಇದೆಲ್ಲ ಮಾಡಿದ್ದು ತಮಾಷೆಗೆ, ಬೇಜಾರು ಮಾಡಬೇಡಿ. ಓಕೆ ಸರ್, ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ಕಿರಿಕಿರಿ ಮಸ್ಕಿರಿ. ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ, ಪ್ರತಿ ಭಾನುವಾರ ಕೂಡ ಬಂದೇ ಬರ್ತಾನೆ. ಸೊ 1 to 1:30 ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಯಾರು ಮಿಸ್ ಮಾಡ್ತಾರೆ ಅವರಿಗೆ ಜಾಸ್ತಿಯಾಗಿ ನಿಮಗೆ ಯೂಟ್ಯೂಬ್ನಲ್ಲಿ ಒಂದು ಕಾರ್ಯಕ್ರಮ ನೋಡ್ಬೋದು. ಸೊ ಎಲ್ಲ ಯೂಟ್ಯೂಬ್ನಲ್ಲಿ ನಮ್ಮ ಎಲ್ಲ ಎಪಿಸೋಡ್ಸ್ ಎಲ್ಲ ಅಪ್ಲೋಡ್ ಆಗಿದೆ. ಸೊ ಆ ಒಂದು ಎಲ್ಲ ಎಪಿಸೋಡ್ಸು ನೋಡಿ ಲೈಕ್ ಮಾಡಿ. ಓಕೆ. ಸೊ ನೋಡೋಣ, ಈಗ ನೆಕ್ಸ್ಟ್ ಸಂಡೇ ಮತ್ತೊಮ್ಮೆ ಬರ್ತೇನೆ, ಮತ್ತಷ್ಟು ಜನರಿಗೆ ಪ್ರ್ಯಾಂಕ್ ಮಾಡೋಣ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.